ಹಿಂದೆ ಯುಪಿಎ ಸರ್ಕಾರ ಅಧಿಕಾರವಿದ್ದಾಗ ಸರ್ವ ಶಿಕ್ಷೆ ಅಭಿಯಾನದಲ್ಲಿ ಶಾಲೆಯ ಖಾತೆಗೆ ಹಣ ಬರುತ್ತಿತ್ತು. ಶಾಲೆಯ ಅಗತ್ಯ ಅನುಗುಣವಾಗಿ ಕಟ್ಟಡಗಳ ನಿರ್ಮಿಸಲು ಸಾಧ್ಯವಾಗುತ್ತಿತ್ತು. ಆದರೆ ಈಗಿನ ಕೇಂದ್ರ ಸರ್ಕಾರದಿಂದ ಒಂದು ಕೊಠಡಿಯ ನಿರ್ಮಾಣಕ್ಕೂ ಅನುದಾನ ಬಿಡುಗಡೆಯಾಗಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಆರೋಪಿಸಿದರು. ಅವರು ಬಂಟ್ವಾಳದ ಸುಜೀರೋ ಸರ್ಕಾರಿ ಪ್ರೌಢಶಾಲಾ ನೂತನ ಸಭಾಂಗಣದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ್ರು. ಮಕ್ಕಳು ತಂದೆ ತಾಯಿಯ ಆಸ್ತಿ ಮಾತ್ರವಲ್ಲ, ಅವರು ಸಮಾಜದ ಆಸ್ತಿ. ಎಷ್ಟೇ ಕಷ್ಟವಾದರೂ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಬೇಕು. ಮುಂದೊಂದು ದಿನ ಅವರು ಶಿಕ್ಷಿತರಾಗಿ ಆರ್ಥಿಕವಾಗಿ ಬಲಾಢ್ಯರಾದಾಗ ಅವರಲ್ಲಿ ಆತ್ಮವಿಶ್ವಾಸವೇ ಬದಲಾಗುತ್ತದೆ. ಇಂತಹ ಕ್ರಾಂತಿಕಾರಿ ಬದಲಾವಣೆ ಪ್ರತಿ ಮನೆಯಲ್ಲೂ ಆಗಬೇಕು ಎಂದರು. ನೇರವಾಗಿ ಶಾಲೆಗೆ ಬರ್ತದೆ, ಶಾಲೆ ಸಮಿತಿ ಕಟ್ತಾ ಇತ್ತು. ಈಗ ಕೇಂದ್ರ ಸರ್ಕಾರ ಬಂದ ನಂತರ ಈ 4 ವರ್ಷದಲ್ಲಿ ಒಂದು ಕೊಠಡಿ ಅದು ಬಂದಿದೆ. ಒಂದು ಕೊಠಡಿ ಪ್ರೈಮರಿಗೆ ಇರಲಿ, ಹೈಸ್ಕೂಲ್ಗೆ ಇರಲಿ, ಸರ್ವ ಶಿಕ್ಷಣ ಮುಖಾಂತರ ಒಂದು ಕೊಠಡಿ ಬರಲಿಲ್ಲ. ಇದು ಇಲ್ಲಿಗೆ ಮಾತ್ರ ಅಲ್ಲ, ಇಡೀ ದೇಶದ ಎಲ್ಲಿಯೂ ಕೂಡ ಬರಲಿಲ್ಲ. ಇಲ್ಲಿಗೆ ಮಾತ್ರ ಬಿಡಿ, ಇಲ್ಲಿಗೆ 1 ಗಂಟೆ ಚಿಂತೆ ಏನಾದ್ರು ಮಾಡಬಹುದು. ಇದಕ್ಕಿಂತ ಕಷ್ಟಪಟ್ಟ ಗ್ರಾಮಗಳಿದೆ, ಇದಕ್ಕಿಂತ ಬಡವರು ಇರುವಂತಹ ಗ್ರಾಮಗಳಿದೆ, ಇದಕ್ಕಿಂತ ಬಡವರ ಮಕ್ಕಳು ಹೋಗುವಂತ ಶಾಲೆ ಇದೆ. ಒಂದು ಶಾಲೆ ಇವತ್ತು ಬರಲಿಲ್ಲ. ಇದಕ್ಕಾಗಿ ಬಹುಶಃ ನಾವು ಹೇಳ್ತಾ ಇದ್ದದ್ದು. ಈ ಸಂದರ್ಭ ಪುದು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮ್ಲಾನ್ ಮಾರಿಪಳ್ಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಉಮರ್ ಫಾರೂಕ್, ಪ್ರಮುಖರಾದ ಯೂಸುಫ್ ಅಲಂಕಾರು, ಪ್ರಕಾಶ್ ಚಂದ್ರ ರೈ ದೇವಸ್ಯ, ಪಂಚಾಯತ್ ಉಪಾಧ್ಯಕ್ಷೆ ಲೀಡಿಯಾ ಪಿಂಟು, ಸದಸ್ಯರಾದ ಹಾಸಿರ್ ಪೇರಿಮಾರ್, ಭಾಸ್ಕರ್, ಕಿಶೋರ್, ಇಕ್ಬಾಲ್ ಸುಜೀರ್, ರಜಿಯಾ, ಜೀನತ್, ರೆಹನಾ, ಮುಮ್ತಾಜ್, ಹೇಮಲತಾ, ವಲಯ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಪೇರಿಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭ ಶಾಲೆಯ ವಾರ್ಷಿಕ ಕ್ರೀಡಾಕೂಟ ನಡೆಯಿತು. ಸನೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.